ಎಲ್ಲಿದೆ ಇಂದು ಈ ಅರ್ಥ ಗರ್ಭಿತ ಪ್ರಾರ್ಥನೆಗೆ ಆಸ್ತಿಕನ ಮನದಲ್ಲಿ ಮನೆ ಮಾಡಿಕೊಂಡಿದೆ ಇಂದು ವಿಚಿತ್ರ ಸ್ವಾರ್ಥ. ಮನುಜರ ಗುಡಾರ್ಥ ಅರಿಯಲಾರ ಆ ಸೃಷ್ಟಿಕರ್ತ ಧನುಜರ ಅನಬರವನ್ನೇ ತಿದ್ದಲು ಬಂದಿದ್ದೇನೆ ಈ ಕಲಿಯುಗದ ಪಾರ್ಥ. ಈ ಭ್ರಷ್ಟಾಚಾರ ಯುಗದಲ್ಲಿ ಎಲ್ಲಿದೆ ಸತ್ಯ, ಎಲ್ಲಿದೆ ನಿತ್ಯ? ಇಂದು ಕೇವಲ ಹಣಕ್ಕಾಗಿ ಸತ್ಯದಿಂದ ಅಸತ್ಯದೆಡೆಗೆ, ಬೆಳಕಿನಿಂದ ಕತ್ತಲೆಯೆಡೆಗೆ, ನಿತ್ಯತ್ವದಿಂದ ಮರಣದ ಕಡೆಗೆ ಸಾಗುತ್ತಿದೆ ಆಧುನಿಕ ಮನುಜರ. ಆದರೆ ಎಂದಿಯವರೆಗೆ ಈ ಭ್ರಷ್ಟಾಚಾರದ ಕೀಳು ಬೇರುತ್ತಿರಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಯಮರಾಜ ಗೌಡರಂತ ಭ್ರಷ್ಟ ರಾಜಕಾರಣಿಗಳು, ರುದ್ರ ತೇಜರಂತ ಸಮಾಜ ಘಾತಕರು ಈ ಭೂಮಿಯ ಮೇಲೆ ಜೀವಂತವಾಗಿರುವರು, ಅಲ್ಲಿಯವರೆಗೆ ಈ ಭ್ರಷ್ಟಾಚಾರದ ಬೇರು ಕೀಳಲು ಯಾರಿಂದಲೂ ಸಾಧ್ಯವಿಲ್ಲ. ರಣಭೂಮಿಯಲ್ಲಿ ಪಾಂಡವರ ನಾಶಕ್ಕೆ ಕೌರವರು ಕಂಚೆಯುವ ರಚಿಸಿದ್ದರೆ, ಕೌರವರ ಧ್ವಂಸಕ್ಕೆ ಪಾಂಡವರು ಮಕರ ಯುವ ರಚಿಸಿದ್ದರು. ಗೌಡ ಹಾಗೂ ರುದ್ರ ತೇಜರಂತ ದುಷ್ಕರ್ಮಿಗಳ ಸರ್ವನಾಶಕ್ಕೆ ಈ ಎಸಿಪಿ ಜೈವರ್ಧನ್ ಅರಳಿಯುವ ರಚಿಸುತ್ತಾನೆ. ಹಳೆ ಪಾತ್ರೆಯನ್ನ ಪಡೆಕೊಂಡ್ರಿ, ಹೊಸ ಹೊಸ ಪಾತ್ರೆ ಜಾತ್ರೆ ಬರ್ತದೆ, ಹೊಸ ಹೊಸ ಪಾತ್ರೆ ಬೇಡ್ರಪ್ಪ. ಎಂತ ಮುದ್ರಿ ವ್ಯಾಪಾರ ಮಾಡುವುದೇ ಅಲ್ಲ. ಮುಂಜಾನೆಯಿಂದ ಈ ಹಾಳಾದ ತಗಡಿ ಹಿಡಿದು ಸುತ್ತಾಡಿ ಸುತ್ತಾಡಿ ಸುತ್ತ ಹೋಯ್ದ್ರಪ್ಪ ಈ ನನ್ನ ಜೀವ. ಎಲ್ಲಾದ್ರೆ ಒಂದು ಟೈಮ್ ಪಾಸ್ ಮಾಡುವಂತ ಒಂದು ಲೇಡಿ ಫಿಗರ್ ಸಿಗುತ್ತಲ್ಲ ನೋಡ್ಬೇಕ. ಆ ಕಡೆ ನೀನು ಬಾರು ಮೀನಾಕ್ಷಿನೂ ಇಲ್ಲ, ಈ ಕಡೆ ತೆಂಗಿನಕಾಯಿ ಕಾಮಾಕ್ಷಿನೂ ಇಲ್ಲ. ಮಂಡ ಬಿಸಿಯಾದ ಆ ನರಿ ಅಣ್ಣನ ಅಂಗಡಿಗೆ ಹೋಗಿ ಒಂದು ಕೊಟ್ಟರೆ ಕುಸ್ರಿ ಕೊಡ್ಕೊಂಡು ಬರೋದ್ರೆ ಕೈ ಅಂತೂ ಕಾಸಿನ ಇಲ್ರು ನೋಡಿ, ಇನ್ನು ಬೋಣಿನೇ ಆಗಲಿಲ್ಲ. ಇದೀಗ ಗಂಡಲ್ಲ ಬೇರೆ ಕೊಟ್ಟು ಈ ಹಳೆ ಹಳೆ ತಗೊಂಡು ವ್ಯಾಪಾರ ಮಾಡಿ ಸಾಕಾಗೋಯ್ತು. Get
ಗೊತ್ತಾಗತ್ತಿಲ್ಲ. ಇನ್ನು ಮುಂದೆ ನಿನ್ನ ಸೊಂಟ ಅಲಗಾಡಿಸ್ತಾ ಹಲ್ಲು ಕಿಸಿಯುತ್ತಾ ರಾತ್ರಿ ತನಕ ದಂಧೆ ಮಾಡುತ್ತನೋ ನಿಲ್ಲಿಸ್ಬಿಡು. ಯಾಕಂದ್ರೆ ಉಳ್ಳಾಗಡ್ಡಿಯಲ್ಲೇ ಬಂದ ಲಾಭ ಬೆಳ್ಳುಳ್ಳಿಗೆ ಹೋಯಿತು ಅಂತ ಕತೆ. ಏನು ತಗೋರೆ ಅಲ್ಲ, ನೀ ಹೆಂಗ್ ನೋಡಿ ಬೇರೆ ಮಂದಿ ನೋಡಿ ಹೆಂಗ್ ಜಲ ಸುರಿಸ್ತೀಯ ಹಂಗ ಮತ್ತೆ ನನ್ನ ನೋಡಿ ಜಲ ಸುರಿಸಿ ತಪ್ಪೇನೈತಿ ಬಿಡು ಹೋಗಿ. ಸಾಕು ಮಾಡೋ ನಿನ್ನ ಕಥೆನ. ನಾನು ನಿನಗೆ ತಾಳಿ ಕಟ್ಟಿದ್ದು ಗಂಡ ಅನ್ನೋದು ಖಬರ. ನೀ ತಾಳಿ ಕಟ್ಟಿದ ಗಂಡ ಖರೆ ಐತಿ, ಆದ್ರೆ ನಿನ್ನ ಪ್ರೀತಿ ನನ್ನ ಮೇಲೆ ಕಡಿಮೆ ಆಗೈತಿ. ಹಗಲು ರಾತ್ರಿ ಬರೀ ಹೆಗ್ಗಿ 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 ಎಣ್ಣಿನ ನಿನ್ನ ಇಂಜಲ ಬರಬಾರ್ದು ರೋಗ ಬಂದೈತಿ. ಈ ದಿಲ್ಲ ಹೃದಯ ಅಂತಲ್ಲ, ಅದು ಕೈ ಹಾಕಿ ಬರಬರ ಅಂತ ಕೊಡುತ್ತಿದ್ದೀನಿ. ಕಾಲಕ್ಕೆ ಈ ಹಳಾದ ಮುಸುಡಿ ಸೇಟಿಲ್ಲದ ಸ್ವಂತ ಇಲ್ಲದ ಇಲ್ಲದ ಕುಲ್ಲು ಸಾಯಿದು ಇಲ್ಲದ ನೀ ನಿನ್ನ ಕಾಲ ನಾಚಿ ನಿನ್ನ ಮಾತು ನಿನ್ನ ಮೂಗಿನ ತೂತು ಈ ಪಿಟಿಮಿಗೆ ಲೈಟು ತಬಲಾ ಸೌಂಡು ಎಲ್ಲ ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡ್ಲಿಕ್ಕೆ ಮಾತಾಡ್ಕೊಂತ ನಿನ್ ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಬೇಕಾಗ್ತದೆ. 2 ವರ್ಷ ಆತ್ ನಿನ್ನ ಹಣೆ ಬಾರಕ್ಕೆ ಒಂದು ಕೂಸು ಹುಟ್ಸೋದಾಗಿ ನನ್ನ ಹೊಟ್ಟ್ಯಾಗ ಕಿಸದ ಮಾತಾಡ್ತೀಯಲ್ಲ. ಒಂದು ತಡಕ ಅವಸರವೇ ಅಪಘಾತಕ್ಕೆ ಕಾರಣ. ನಿನ್ನ ಗಂಡ ಇನ್ನೂ ಗಟ್ಟಿ ಇದ್ದಾನೆ. ನಾಳೆ 10 ಮಕ್ಕಳು ನಿನ್ನ ಕೈಯಾಗ ಕೊಡ್ತಾರೆ. ಕೊಡುವಂತ ಬಾಬಾ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀ ಮಾತ್ರ ಯಾರ ಜೊತೆ ನಿಂಗ್ ತಂಗ್ ಮಾಡ್ಲಿಕ್ಕೆ ನಾಳಿಂದ ಈ ಕುದುರೆ ಹಬ್ಬ ನೀ ಮಾಡೋ. ಈ ಕಂಚಿನಕಾಯಿ ದಂಡ ನಾನು ಮಾಡ್ತಾರೆ. ಯಾಕಂದ್ರೆ ದಂಡ ಮಾಡ್ಲಿಕ್ಕೆ ನಾನು ಭಯಂಕರ ಪಡ ಇದ್ದ. ಬಾಬಾ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ, ಊಟಕ್ಕೆ ಹಾಕೊಡ್ತೀನಿ, ಬಡಿಸ್ತೀನಿ ಚಿನ್ನವಂತ ಬಾ. ನಿನ್ನ ಸೊಂಟ ನೋಡ್ತಾರೆ ನನಗೆ ಏನೇನು ಆಸೆ. ಬಾ ಬಾ ನಿನಗೆ ತಿನ್ನಿಸ್ತೇನೆ. ಅಲ್ಲಿ ಹೋಗಿ ಮಸಾಲೆ ದೋಸೆ ಕುಡಿಬೇಡ, ಅಲ್ಕೋಹಾಲ್ ಕುಡಿಸ್ತೀನಿ ನಾನು ನಿನಗೆ ಬಿಸಿ ಬಿಸಿ ಹಾಲು. ಚುಟ್ಟು ಚುಟ್ಟು ಅರ್ಧೈತೆ ನನ್ನ ಮೈ ಚುಟ್ಟು ಅರ್ಧೈತೆ ಚುಟ್ಟು ಚುಟ್ಟು ಅರ್ಧೈತೆ ನನ್ನ ಮೈ ಚುಟ್ಟು ಅರ್ಧೈತೆ.
ಮುಖದ ಕಣ್ಣಿ ನೀನನ್ನ ಅಪ್ಪನನ್ನು ಜೊತೆಯಾಗಿ ಹಾಡೋಣಪ್ಪ ಏ ಹುಡುಗಿ ಚುಟ್ಟು ಚುಟ್ಟು ಅನ್ನುತ್ತಾ ಇದೆ ಮೈ ಚುಟ್ಟು ಅನ್ನುತ್ತಾ ಇದೆ ಚುಟ್ಟು ಚುಟ್ಟು ಅನ್ನುತ್ತಾ ಇದೆ ನನ್ನ ಮೈ ಚುಟ್ಟು ಅನ್ನುತ್ತಾ ಇದೆ ನನ್ನ ಮೈ ಚುಟ್ಟು ಅನ್ನುತ್ತಾ ಇದೆ ನನ್ನ ಮೈ ಚುಟ್ಟು ಅನ್ನುತ್ತಾ ಇದೆ ಧ್ರುವ ನಕ್ಷತ್ರ ಎಂದು ದರೆಯ ಮೇಲೆ ಉಳಿದಂತೆ ನನಗೆ ಹೇಳ್ದೆ ಎಲ್ಲಿಗೆ ನಿನ್ನ ಪ್ರಯಾಣ? ಏನು ಏ ದೀಪೋರ ಸುಂದರಿ, ಇವತ್ತು ಮಂಗಳೂರಿನಲ್ಲಿ ಆರ್ಕೆಸ್ಟ್ರಾ ಇದಂತ ನಿನ್ನೆ ಹೇಳಿದ್ದು ನಿನಗೆ ನೆನಪಿಲ್ವಾ? ಏನಣ್ಣ ನೀನು ಯಾವತ್ತು ನೋಡಿದ್ರು ಆರ್ಕೆಸ್ಟ್ರಾ ಡ್ರಾಮಾ ಅಂತ ಬ್ಯುಸಿ ಆಗಿರ್ತೀಯ. ನೀನೊಬ್ಬ ಸಿಂಗರ್ ಆಗಿರೋದಕ್ಕೆ ಈ ತಂಗಿಯ ಜನ್ಮ ಪಾವನವಾಯ್ತು ಅಣ್ಣ. ತನು ಯಾಕೆ ಕೋತಿ ಹಾಗೆ ಕೋಪ ಮಾಡ್ಕೊಟ್ಟಿಯಾ? ಬರುವಾಗ ಮಂಗಳೂರಿನಲ್ಲಿ ಆರ್ಕೆಸ್ಟ್ರಾ ಇದ್ದಂತ ಎಷ್ಟು ಆದ ನನಗೆ ಗೊತ್ತಿಲ್ವಾ? ಅಣ್ಣ, ಅಪ್ಪ ಮಾಡಿದ ಆಸ್ತಿ ಹಣ ಸಂಪತ್ತು ಸಾಕಷ್ಟಿರುವಾಗ ನೀನ್ ಯಾಕಣ್ಣ ಜುಜುಬಿ ಹಣಕ್ಕಾಗಿ ಇಡೀ ರಾತ್ರಿ ನಿದ್ದೆಗೆಟ್ಟು ನಿನ್ನ ಆರೋಗ್ಯವನ್ನ ನೀನು ಹಾಳು ಮಾಡ್ಕೋತೀಯ? ಇದೆಲ್ಲ ಬಿಟ್ಬಿಡಣ. ಹಾಗಲ್ಲ ನುಡಿಬೇಡ ತನು. ನಾನು ಹಾಡುವುದು ಹಣಕ್ಕಾಗಿ ಅಲ್ಲ, ನನ್ನ ನೆಮ್ಮದಿಗಾಗಿ, ನನ್ನ ಅಭಿಮಾನಿಗಳಿಗಾಗಿ. ಐಶ್ವರ್ಯ ಇವತ್ತು ಬರಬಹುದು, ನಾಳೆ ಹೋಗಬಹುದು, ಆದ್ರೆ ನಮ್ಮಲ್ಲಿಂದ ಪ್ರತಿಭೆ ಮಾತ್ರ ಎಂದಿಗೂ ಶಾಶ್ವತ. ಕ್ಷಮಿಸಣ್ಣ, ನಿನ್ನ ಮೃದು ಮನಸ್ಸನ್ನ ನಾನು ಸುಮ್ಮನೆ ನೋಯಿಸ್ಬಿಟ್ಟೆ. ನಿನ್ನ ಹೆಸರು ಕೀರ್ತಿ ಯಾವಾಗ್ಲೂ ಹಸಿರಾಗಿರ್ಲಿ, ಇದೇ ಈ ತಂಗಿ ಆಸೆ. ಹೋಗ್ಬಾಳ. ನೋಡು, ಅಭಯ್ ಕೋರ್ಟಿನಿಂದ ಬರೋ ಹೊತ್ತಾಯ್ತು. ಮೊದಲು ಊಟ ರೆಡಿ ಮಾಡು. ಅಂದಾಗೆ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ? ಅಪ್ಪ ಯಾವ್ದೋ ಮೀಟಿಂಗಿಗೆ ಹೋಗಿದ್ದಾರೆ. ನನಗಂತೂ ಈ ಅರಮನೆಯಲ್ಲಿ ಒಬ್ಬಳೇ ಇದ್ದು ಸಾಕಾಗಿ ಹೋಗಿದ್ದಾಳ. ನನ್ಗೆ ಗೊತ್ತು, ಯಾಕೆ ಟೆನ್ಷನ್ ಮಾಡ್ಕೊಡ್ತೀಯ ನೀನು? ಈ ಮುದ್ದಾದ ಗಿರಿಯ ಕೈ ಹಿಡಿಯಲು ಒಬ್ಬ ರಾಜಕುಮಾರನ್ನು ಹುಡುಕಿ ತರುತ್ತೇನೆ, ಸರಿನಾ? ನೋಡು, ತುಂಬಾ ಲೇಟ್ ಆಯ್ತು, ನಾನೇನು ಬರ್ತೇನೆ. ಓಕೆ, ಬಟ್ ಬರುವಾಗ ರಾಜಕುಮಾರಿಯನ್ನ ಕರ್ಕೊಂಡು ಬರ್ಬೇಡ. See you, ಅಣ್ಣ. ಬಾಯ್, see you.